ನಾವು ಫೈನಲಿ ಇಂಡಿಯಾ ಬರ್ತಾ ಇದ್ದೀವಿ ಆಫ್ಟರ್ 2 ವರ್ಷ 2 ತಿಂಗಳಾಯಿತು ಇಲ್ಲಿ ಬಂದು ನಾವು. ಸೊ ಫಸ್ಟ್ ಟೈಮ್ ಕೆನಡಾ ಬಂದಮೇಲೆ ಇವಾಗ ಇಂಡಿಯಾಗೆ ಬರ್ತಾ ಇದ್ದೀವಿ ಫೈನಲಿ. ಯಾವುದೇ ಅಡೆತಡೆಗಳಿಲ್ಲದೆ ಒಂದು ವಾರದಿಂದ ಶಾಪಿಂಗ್ ಮಾಡ್ತಾನೆ ಇದ್ದೀವಿ ಏನೋ ಒಂದು ಉಳ್ಕೊಂಡ್ಬಿಡುತ್ತೆ. ಇನ್ನು ಲಾಸ್ಟ್ ಮೂಮೆಂಟ್ ವರೆಗೂ ಮಾಡ್ತಾನೆ ಇರ್ತೀವಿ. Super Mahima team, awesome. ಗುಡ್ ಮಾರ್ನಿಂಗ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀವಿ. ಅವ್ರಿಗೆ ಕೇಳ್ತಾ ಇರೋದು ನಾವು ಹೇಗಿದ್ದೀರಾ ಅಂತ. ನಾವೆಲ್ಲ ಚೆನ್ನಾಗಿದ್ದೀವಿ, ನೀವೆಲ್ಲರೂ ಆರಾಮಾಗಿರ್ತೀರಾ ಅಂತ ನಾವು ಭಾವಿಸ್ತೀವಿ ಅಲ್ಲ ರೇಯನ್ಶ್? ಇವಾಗ ಸದ್ಯ ಈವ್ನಿಂಗ್ ಆಗಿದೆ. ರೇಯನ್ಶ್ನ ಸ್ಕೂಲಿಂದ ಕರ್ಕೊಬಂದು ಒಂದು ರೌಂಡ್ ಹೊರಗಡೆ ಹೊರಟಿದ್ದೀವಿ, ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ. ಆ್ಯಂಡ್ ಲಾಸ್ಟ್ ವೀಕಿಂದೆಲ್ಲ ನಾನು ವೀಡಿಯೋಸ್ ಹಾಕಿಲ್ಲ, ಸ್ವಲ್ಪ ಶೂಟಿಂಗ್ ಅದು ಇದು ಎಲ್ಲ ಬ್ಯುಸಿ ಆಯಿತು. ಮತ್ತು ನಮ್ಮ ಶಾರ್ಟ್ ಫಿಲಮ್ದು ಶೂಟಿಂಗ್ ಫೈನಲಿ ಮುಗೀತು. ಲಾಸ್ಟ್ ಮೊನ್ನೆ ಸ್ಯಾಟರ್ಡೆ ಸಂಡೇ ಲಾಸ್ಟ್ ಇತ್ತು ಶೆಡ್ಯೂಲ್. ಸೊ ಅಲ್ಲಿಗೆ ನಮ್ಮ ಶಾರ್ಟ್ ಫಿಲಮ್ದು ಶೂಟಿಂಗ್ ಮುಗೀತು. ಇನ್ನೇನಿದ್ರು ಅದು ಎಡಿಟಿಂಗ್ ಪೋಸ್ಟ್ ಪ್ರೊಡಕ್ಷನಲ್ಲಿ ಇದೆ ಇವಾಗ ಸದ್ಯಕ್ಕೆ. ಆ್ಯಂಡ್ ಅದು ಯಾವಾಗ ರಿಲೀಸ್ ಆಗುತ್ತೆ ಏನು ಅದು ಇದು ಎಲ್ಲ ನಾನು ನೆಕ್ಸ್ಟ್ ನಿಮ್ಮ ಜೊತೆ ಆದಾಗ ಶೇರ್ ಮಾಡ್ಕೊತೀನಿ. It's a wrap. All right. Yes. Super Mahima team, awesome. How you? And they are feed Naveen uncle. No, I can't eat. When you can. Upasana. So I will feed the kids, okay? Yeah. Oh, I don't. Which one you want? This thing. Yes. Oh, take it. Hands, all right? And this one goes to... Yeah. Oh, do you like it? That's good. And I have one for Rayansh, our special guest. Yes. Hito. The future Hito. He's from the future. ಫಿಲಮ್ ಶೂಟಿಂಗ್ ಮುಗೀತು ಅನ್ನೋ ಒಂದು ಎಕ್ಸೈಟಿಂಗ್ ನ್ಯೂಸ್ ಜೊತೆಗೆ ಇನ್ನೂ ಒಂದು ಎಕ್ಸೈಟಿಂಗ್ ನ್ಯೂಸ್ ಇದೆ. ನಮಗೆ ಎಕ್ಸೈಟಿಂಗ್ ನ್ಯೂಸ್ ಅದೇನು ಅಂದ್ರೆ, ನಾನು ಹೇಳ್ತೀನಿ. ಹೇಳು. ಏನಂದ್ರೆ ಇಂಡಿಯಾಗೆ ಹೋಗಕ್ಕೆ. ಇಂಡಿಯಾಗೆ ಹೋಗ್ತಾ ಇದ್ದೀವಿ. ಎಸ್, ನಾವು ಫೈನಲಿ ಇಂಡಿಯಾ ಬರ್ತಾ ಇದ್ದೀವಿ ಆಫ್ಟರ್ 2 ವರ್ಷ 2 ತಿಂಗಳಾಯಿತು ಇಲ್ಲಿ ಬಂದು ನಾವು. ಸೊ ಫಸ್ಟ್ ಟೈಮ್ ಕೆನಡಾ ಬಂದಮೇಲೆ ಇವಾಗ ಇಂಡಿಯಾಗೆ ಬರ್ತಾ ಇದ್ದೀವಿ ಫೈನಲಿ. ಯಾವುದೇ ಅಡೆತಡೆಗಳಿಲ್ಲದೆ ಇದ್ದಿದ್ದ ರಿಸ್ಟ್ರಿಕ್ಷನ್ ಎಲ್ಲ ತೆಗ್ದಿದ್ದಾರೆ ಸದ್ಯಕ್ಕೆ. ಡೈರೆಕ್ಟ್ ಫ್ಲೈಟ್ಸ್ ಮೇಲೆಲ್ಲ ಏನು ಬ್ಯಾನ್ ಹಾಕಿದ್ರು ಅದನ್ನೆಲ್ಲ ತೆಗ್ದಿದ್ದಾರೆ. ಇವಾಗ ಆರಾಮಾಗಿ ನಾವು ಇಂಡಿಯಾ ಬರ್ಬೋದು. ಸೊ ಒಂದು ಮೇಯಿಂದ ನಾವು ಬರಬೇಕು ಅಂತ ಅಂದ್ಕೊಂಡಿದ್ವಿ, ಅಲ್ಲಿಂದ ಪೋಸ್ಟ್ಪೋನ್ ಆಗಿ ಫೈನಲಿ ಇವಾಗ ಅಕ್ಟೋಬರ್ 16ಗೆ ನಮ್ಮ ಫ್ಲೈಟ್ ಇದೆ. ಬುಕ್ ಮಾಡಿದ್ದೀವಿ, ಟಿಕೆಟ್ ಎಲ್ಲ ಬುಕ್ ಆಗಿದೆ, ಇನ್ನು ಬರೋದೊಂದೇ ಬಾಕಿ ಅಲ್ಲ ರೇಯನ್ಶ್? ನಾವಂತೂ ತುಂಬಾ ಎಕ್ಸೈಟೆಡ್ ಆಗಿದ್ದೀವಿ. ಎಷ್ಟು ಖುಷಿ ಆಗ್ತಾ ಇದೆ ಅಂದ್ರೆ, ಇಷ್ಟು ದಿನ ವಿಡಿಯೋ ಮಾಡಬೇಕಾದ್ರೆ ನನ್ನ ಮುಖದಲ್ಲಿ ಇಷ್ಟು ಖುಷಿ ಇರ್ತಾ ಇತ್ತೋ ಎಲ್ಲೋ ಗೊತ್ತಿಲ್ಲ, ಬಟ್ ಇವತ್ತಂತೂ ನನಗೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಗಿದೆ. ರೇಯನ್ಶ್ ಯಾಕೆ ಎಕ್ಸೈಟೆಡ್ ಆಗಿರೋದು ಇಂಡಿಯಾ ಹೋಗಕ್ಕೆ? ಏನಕ್ಕೆ ಹೇಳು ನೀನು ಎಕ್ಸೈಟ್ ಆಗಿ? ಓಕೆ, ಒಂದು ಏರೋಪ್ಲೇನಲ್ಲಿ ಹೋಗಕ್ಕೆ ನಿನಗೆ ಇಷ್ಟ ಖುಷಿ ಆಗತ್ತಾ? ಓಕೆ, ಅದು ಇನ್ನೊಂದು ಏನಕ್ಕೆ ನೀನು ಎಕ್ಸೈಟ್ ಆಗಿರೋದು? ಒಳ್ಳೆ ತಿನ್ನಕ್ಕೆ ಅಂತೆ. ಓಕೆ, ನೆಕ್ಸ್ಟ್ ಬೇರೆ ಅಷ್ಟೇನಾ? ಅವಾಗ್ಲೇ ಏನೋ ಹೇಳ್ತಿದ್ದೆ ನೀನು ಸ್ಕೂಲ್ ಬಗ್ಗೆ. ಆಮೇಲೆ ನಾವು ಇವಾಗ 1 ಮಂತ್ಗೆ ಇಂಡಿಯಾಗೆ ಬರ್ತಾ ಇರೋದು. ಸೊ 1 ಮಂತ್ ಅವನಿಗೆ ಸ್ಕೂಲ್ ಇರಲ್ಲ, ಅದು ಅವನಿಗೆ ಇನ್ನ ಖುಷಿ ಅಂತೆ. ಅವಾಗಲೇ ಹೇಳ್ತಿದ್ದ, ನೀನ್ ಎಕ್ಸೈಟ್ ಆಗಿಲ್ಲ ಇಂಡಿಯಾ ಹೋಗಕ್ಕೆ, ನಾನು ತುಂಬಾ ಖುಷಿ ಆಗಿದೆ ಯಾಕಂದ್ರೆ ಇನ್ನು 1 ಮಂತ್ ನಂಗೆ ಸ್ಕೂಲ್ ಇರಲ್ಲ ಅಂತ ಹೇಳ್ತಾ ಇದ್ದ. ಸೊ ಇವಾಗ ಸದ್ಯ ಇನ್ನು ಫ್ರೈಡೆ ತನಕ ಸ್ಕೂಲ್ಗೆ ಹೋಗ್ತಾನೆ, ಅದಾದ್ಮೇಲೆ 1 ಮಂತ್ ಪ್ಲಸ್ ಸ್ಕೂಲ್ ಇರೋದಿಲ್ಲ. ಸೊ ಹಾಗಾಗಿ ಅವನಿಗೆ ಅದು ಒಂದು ಖುಷಿ ಅಂತೆ, ಅಜ್ಜಿ ತಾತನ ನೋಡೋದ್ರ ಜೊತೆ. 1 ಮಂತ್ಗೆ ಬರ್ತಾ ಇರೋದು ಇವಾಗ ನಾವು ಸದ್ಯಕ್ಕೆ, ಅಕ್ಟೋಬರ್ 16 ಇಂದ ನವೆಂಬರ್ 16 ತನಕ. ಎನಿವೇಸ್ ಅವ್ನಿಗೆ 1 ಮಂತ್ ಸ್ಕೂಲ್ ಹೋಗುತ್ತೆ.
ಬಟ್ ದಟ್ ಈಸ್ ಓಕೆ. ನಾವು ಹೇಳಿದ್ದೀವಿ ಸ್ಕೂಲಲ್ಲೆಲ್ಲ ಇವಾಗ ಸದ್ಯಕ್ಕೆ ನಮಗೆ ಸ್ಕೂಲ್ ಹೋದ್ರೂ ಹೋಗ್ಲಿ, ಅದು ಆಮೇಲೆ ಕವರ್ ಆಗುತ್ತೆ. ನಮ್ಗೆ ಸದ್ಯಕ್ಕೆ ಇವಾಗ ಇಂಡಿಯಾ ಬಂದರೆ ಸಾಕಾಗಿದೆ. ಸೊ ಹಾಗಾಗಿ ಅವ್ನು ಸ್ಕೂಲ್ ಇರಲಿ ಪರವಾಗಿಲ್ಲ ಅಂತೇಳಿ ಅಡ್ಜಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀವಿ. ಒಂದು ವಾರದಿಂದ ಶಾಪಿಂಗ್ ಮಾಡ್ತಾನೆ ಇದ್ದೀವಿ. ಏನೋ ಒಂದು ಉಳ್ಕೊಂಡ್ಬಿಡುತ್ತೆ. ಇನ್ನು ಲಾಸ್ಟ್ ಮೂಮೆಂಟ್ವರೆಗೂ ಮಾಡ್ತಾನೆ ಇರ್ತೀವಿ. ಇವಾಗ ಶಾಪಿಂಗ್ ಬಂದಿದ್ದೀವಿ. ಏನು ತೊಗೊಂಡಿದ್ದೀವಿ ಅದೆಲ್ಲ ನಾನು ಇಂಡಿಯಾ ಹೋದ್ಮೇಲೆ ತೋರಿಸ್ತೀನಿ ನಿಮಗೆ. ಇವಾಗ ಸದ್ಯ ಶಾಪಿಂಗ್ ಆಯಿತು, ಫುಡ್ ಹೋಗ್ತಾ ಇದ್ದೀವಿ. ಸ್ವಲ್ಪ ತಿನ್ಕೊಂಡು ಹೋಗೋಣ ಏನಾದರೂ ಅಂತ. ಅದೇ ಹಾಂ. ಇಲ್ಲಿ ಇವಾಗ ನಾವೇನೇ ಫುಡ್ ಕೋರ್ಟಲ್ಲಿ ತಿನ್ನಬೇಕು, ಹೋಗಿ ಕುತ್ಕೊಂಡು ತಿನ್ನಬೇಕು ಅಂದರೆ ವ್ಯಾಕ್ಸಿನೇಷನ್ ಪ್ರೂಫ್ ತೋರಿಸ್ಬೇಕು, ನಮ್ಗೆ ವ್ಯಾಕ್ಸಿನೇಷನ್ ಆಗಿದೆ ಅಂತ. ಸೊ ಅದು ರಿಪೋರ್ಟ್ ತೋರಿಸಿದ್ರೆ ಒಳಗಡೆ ಕುತ್ಕೊಂಡು ತಿನ್ನೋಕ್ಕೆ ಬಿಡ್ತಾರೆ, ಇಲ್ಲಾಂದರೆ ಬಿಡಲ್ಲ. ಸೊ ನಾವಿವಾಗ ಅದನ್ನೆಲ್ಲ ತೋರಿಸಿ ತಿಂದು ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ. ಸದ್ಯಕ್ಕೆ ರೇಯಾನ್ ಸ್ಕೂಲ್ಗೆ ಹೋಗಿದ್ದಾನೆ. ನಾನು ಪ್ಯಾಕಿಂಗ್ ಮಾಡ್ತಾ ಕೂತಿದ್ದೀನಿ. ಇನ್ನೊಂದು 2 days ಇರೋದು ಅಷ್ಟೇ ಅಲ್ವಾ. ಸೊ ಫುಲ್ ಪ್ಯಾಕಿಂಗ್ ನಡೀತಾ ಇದೆ. ಅವನಿವಾಗ ಸ್ಕೂಲಲ್ಲಿ ಆರಾಮಾಗಿ ಅಡ್ಜಸ್ಟ್ ಆಗಿದ್ದಾನೆ, ಏನೂ ತೊಂದರೆ ಇಲ್ಲ. ಅಂದರೆ ಸ್ಟಾರ್ಟಿಂಗ್ ಒಂದು 2 days ಅಷ್ಟೇ ಸ್ವಲ್ಪ ಅಳ್ತಾ ಇದ್ದ. ಅದಾದಮೇಲೆ ಇವಾಗ ಕಂಪ್ಲೀಟ್ ಅಡ್ಜಸ್ಟ್ ಆಗಿದ್ದಾನೆ ಸ್ಕೂಲ್ಗೆ. ಏನೋ ಆ ಥರ ಏನೋ ಒಂದು ಭಯ ಅದೆಲ್ಲ ಹೊರಟೋಗ್ಬಿಟ್ಟಿದೆ. ಎಂಜಾಯ್ ಮಾಡ್ತಾ ಇದ್ದಾನೆ ಸ್ಕೂಲ್ನ. ಸೊ ಅವನ ಸ್ಕೂಲ್ ಕಳಿಸಿ ಇವಾಗ ಫ್ರೀ ಟೈಮಲ್ಲಿ ನಂದು ಪ್ಯಾಕಿಂಗ್ ನಡೀತಾ ಇದೆ. ನಮಗೆ ಇವಾಗ ಲೈಕ್ 6 bags ತೊಗೊಂಡು, ನಾವು 3 ಜನ ಇರೋದ್ರಿಂದ ಚೆಕ್ಕಿನಲ್ಲಿ ನಾವು 6 bags ತೊಗೊಂಡು ಹೋಗ್ಬೋದು. ಅಂದರೆ ಪ್ರತಿಯೊಂದು ಬ್ಯಾಗು 23 kg ಇರುವಂಥದ್ದು. 23 kg 6 bags ನಾವು ಚೆಕ್-ಇನ್ ಮಾಡ್ಬೋದು. ಬಟ್ ನಾವು 4 ಬ್ಯಾಗ್ ತೊಗೊಂಡು ಹೋಗ್ತಾ ಇದ್ದೀವಿ ಚೆಕ್-ಇನ್ಗೆ. ಸೊ ಅದನ್ನೇ ಇವಾಗೆಲ್ಲ ಪ್ಯಾಕ್ ಮಾಡ್ತಾ ಕೂತಿದ್ದೀನಿ. ಆಮೇಲೆ ಲಾಸ್ಟ್ ಮೂಮೆಂಟ್ ತನಕ ಇಟ್ಟರೆ ಅದು ಏನೋ ಅದು ಇದು ಅಂತ ಮರ್ತೋಗ್ಬಿಡುತ್ತೆ. ಸೊ ಇವಾಗಲೇ ಸ್ಟಾರ್ಟ್ ಮಾಡಿದ್ದೀನಿ. ಅದಿನ್ನು ಎಷ್ಟು ಹೋಗಿ ಇನ್ನೇನು ಮನೆಯಿಂದ ಹೊರಗಡೆ ಹೋಗಬೇಕು ಅನ್ನೋ ಅಷ್ಟರೊಳಗಡೆ ಅಲ್ಲಿ ತನಕನೂ ನಮ್ಮದು ಪ್ಯಾಕಿಂಗ್ ನಡೀತಾನೆ ಇರುತ್ತೆ. ಎಲ್ಲ ಇಲ್ಲಿ ಆಲ್ರೆಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ನಾನೇನು ಮಾಡ್ತೀನಿ ಅಂದರೆ ಪ್ಯಾಕ್ ಮಾಡಬೇಕಾದ್ರೆ ಲೈಕ್ ಒಂದು ಬ್ಯಾಗಲ್ಲಿ ಒಬ್ಬರದೇ ಬಟ್ಟೆಗಳು ಅಂತ ಹಾಕಿ ಇಟ್ಕೊಳಕ್ಕೆ ಹೋಗಲ್ಲ. ಅಂದರೆ ಒಂದು ಬ್ಯಾಗಲ್ಲಿ ಫುಲ್ ನನ್ನ ಬಟ್ಟೆಗಳು ಮಾತ್ರ, ಇನ್ನೊಂದರಲ್ಲಿ ರೇಯಾಂಶ್ ಬಟ್ಟೆಗಳು ಮಾತ್ರ, ಇನ್ನೊಂದು ಬ್ಯಾಗ್ ಅವ್ರ ಬಟ್ಟೆಗಳಿಗೆ ಮಾತ್ರ ಅಂತ ನಾನು ಇಡಲ್ಲ. ಅಕಸ್ಮಾತ್ ಬೈ ಮಿಸ್ಟೇಕ್ ಎಲ್ಲಾದರೂ ಬ್ಯಾಗ್ ಮಿಸ್ ಆಯಿತು ಅಥವಾ ಬರೋದು ಲಗೇಜ್ ಬರೋದು ಲೇಟ್ ಆಯಿತು, ಆ ಥರ ಏನಾದರೂ ಆದಾಗ ಪ್ರಾಬ್ಲಮ್ ಆಗುತ್ತೆ. ಬರೀ ಒಬ್ಬರದೇ ಬಟ್ಟೆ ಮಿಸ್ ಆಗಿರುತ್ತೆ. ಸೊ ಸ್ವಲ್ಪ ಎಲ್ಲದರಲ್ಲೂ ಮಿಕ್ಸ್ ಮಾಡಿ ಹಾಕಿರ್ತೀನಿ. ಸೊ ದಟ್ ಏನಾದರೂ ಆ ಥರ ಆದ್ರೂ ಹಾಕೊಳ್ಳೋಕ್ಕೆ ಬಟ್ಟೆಗಳು ಇರೋ ಥರ. ಹೆಲೋ ಎವ್ರಿವನ್. ಇಲ್ಲ ಇದು ನೆನ್ನೆದೇ ವಿಡಿಯೋ ಕಂಟಿನ್ಯೂಯೇಷನ್ ಆಗ್ತಾ ಇದೆ, ಟೆನ್ಷನ್ ತಗೋಬೇಡ. ಸದ್ಯಕ್ಕೆ ನಾವು ಇವಾಗ ಕೋವಿಡ್ ಟೆಸ್ಟ್ಗೆ ಹೋಗ್ತಾ ಇದ್ದೀವಿ. RT-PCR ಏನು ನಾವು ಟ್ರಾವೆಲ್ ಮಾಡ್ತಾ ಇದ್ದೀವಿ. ಸೊ RT-PCR ಟೆಸ್ಟ್ ತೊಗೋಬೇಕಲ್ವಾ, ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಇವತ್ತು 72 hours ಪ್ರಿಯರ್ ತೊಗೋಬೇಕು ನಾವು ಅದು ಟೆಸ್ಟು. ಅಂದರೆ ನಾವು ಟ್ರಾವೆಲ್ ಮಾಡೋ 72 hours ಹಿಂದೆ ಮಾಡಿರಬೇಕು ಟೆಸ್ಟು. ಸೊ ಇವಾಗ ಹೋಗ್ತಾ ಇದ್ದೀವಿ ಈವ್ನಿಂಗು. ಇಲ್ಲಿ RT-PCR ಟೆಸ್ಟ್ಗೆ ಒಂದೊಂದು ಕಡೆ ಇಲ್ಲಿ ಒಂದೊಂದು ಕ್ಲಿನಿಕಲ್ಲಿ ಒಂದೊಂದು ಥರ ಇದೆ. ಇವಾಗ ನಾವು ಹೋಗ್ತಾ ಇರೋದು ಒಂದು Medi-One ಕ್ಲಿನಿಕ್ ಅಂತ. ಅಲ್ಲಿ $100 ಪ್ಲಸ್ ಟ್ಯಾಕ್ಸಸ್, ಅಂದರೆ ಆಲ್ಮೋಸ್ಟ್ $113 ಒಬ್ಬರಿಗೆ. ಅದೇ ನಮ್ಮ ಇಂಡಿಯಾದಲ್ಲಿ $500 ರೂಪೀಸ್ ಟೆಸ್ಟ್ ಇದು. ಇಲ್ಲಿ $100 ಅಂದರೆ ಆಲ್ಮೋಸ್ಟ್ 6,000 ಅಷ್ಟು ಆಗುತ್ತೆ ಇಂಡಿಯನ್ ರೂಪೀಸಲ್ಲಿ ಹೇಳಬೇಕು ಅಂದರೆ. ಸೊ ಏನು ಮಾಡೋದು, ನಮ್ಮ ಕೆನಡಿಯನ್ ಗೌರ್ಮೆಂಟು ಇಷ್ಟು ಕಾಸ್ಟ್ಲಿ ಮಾಡಿಬಿಟ್ಟಿದ್ದಾರೆ ಈ ಟೆಸ್ಟನ್ನು ಅಲ್ಲ. ರೇಯಾಂಶ್ ಇವಾಗ ಸ್ವಲ್ಪ ಟೆನ್ಷನಲ್ಲಿದ್ದಾನೆ. ಹೇಗಪ್ಪ ಇದು ಟೆಸ್ಟ್, ಮೂವಿಗೆಲ್ಲ ಏನೋ ಹಾಕ್ತಾರೆ ಅಂತ ಬೇರೆ ಹೇಳಿದಾಳೆ ಅಮ್ಮ. ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಕೂತಿದ್ದಾನೆ ಅಲ್ಲ ರೇಯಾಂಶ್? ಒಂದು ಸ್ವಲ್ಪ ಹಿಂಗೆ ಮೇಲೆ ಇಲ್ಲಿ ತನಕ ಹಾಕ್ತಾರೆ ಅನ್ಸುತ್ತೆ, ತೆಗಿತಾರೆ. ಆಮೇಲೆ ಸುಮ್ಮನೆ ಕೂತಿರ್ಬೇಕು. ಓಕೆನಾ? ಒಂದು ಸ್ವಲ್ಪ ಇಲ್ಲಿ ಮೂಗಿಂದ ಒಂದು ಸ್ವಲ್ಪ ಹಿಂಗೆ ಒಂದು ಚೂರು ಮೇಲೆ ಹಾಕ್ತಾರೆ ಅಷ್ಟೇ. ಓಕೆನಾ? Ready? Just keep your head still, okay? It's not gonna hurt. It doesn't hurt, okay? Just keep your head still.
ನಾವು ಟೆಸ್ಟ್ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಇನ್ನು ಡಿನ್ನರ್ ಮಾಡಿ ಮಲ್ಗೋದೊಂದೇ ಕೆಲಸ. ರೇಯಾನ್ಶ್ ಅಂತೂ ಇನ್ನೂ ಟೆಸ್ಟ್ ಅವರು ಮಾಡೇ ಇಲ್ಲ, ಅದಕ್ಕಿಂತ ಮುಂಚೆನೇ ನಮಗೆ ಮಾಡಿದ್ದು ನೋಡಿ ನೆನೆಸ್ಕೊಂಡೆ ಅದು ಇವನಿಗೂ ನೋವಾಗೋ ಥರ ಆಗುತ್ತೇನೋ ಅಂತ ಅಂದ್ಕೊಂಡು ಅಲ್ಲೇ ಅದಕ್ಕೆ ಅಳಕ್ಕೆ ಶುರು ಮಾಡಿದ್ದಾರೆ ರೇಯಾನ್ಶ್ ಅಲ್ಲ ಬಾಬಾ. ಸೊ ಹೇಗೋ ಟೆಸ್ಟ್ ಅಂತೂ ಆಯಿತು. ಇನ್ನು ನಾಳೆ ಮಧ್ಯಾಹ್ನದೊಳಗೆ ರಿಸಲ್ಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇವಾಗ ಸದ್ಯಕ್ಕೆ ನಾವು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀವಿ. ಇನ್ನು ನೆಕ್ಸ್ಟ್ ನಾವು ಇಂಡಿಯಾ ವ್ಲಾಗಲ್ಲಿ ಸಿಗ್ತೀವಿ ನಿಮಗೆ. ಇಂಡಿಯಾ ಬಂದಮೇಲೆ ವಿಡಿಯೋ ಮಾಡಿ ಹಾಕ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀವಿ. ಖುಷಿಯಾಗಿ ಎಂಡ್ ಮಾಡ್ತಾ ಇದ್ದೀವಿ ಅಲ್ಲ ರೇಂಜ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿ ನಮ್ಗೆಲ್ಲ ಖುಷಿಯಾಗಿದೆ. ಟಾಟಾ ಬಾಯ್ ಬಾಯ್. ಎಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಟಾಟಾ ಬಾಯ್ ಬಾಯ್. ಬಾಯ್ ಬಾಯ್.